ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನಲ್ಲಿ ಲಲಿತಾ ಕಲಾ ಸಂಘ ಕಲಾವಿದರ ಮನದಂಗಳ ಅರ್ಪಿಸುವ ಉತ್ಸವ 2022ರ ಅಂತರ್ ತರಗತಿ ವಿವಿಧ ವಿನೋದಾವಳಿ ಕಾರ್ಯಕ್ರಮವು ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನಲ್ಲಿ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮವನ್ನು ಕೊಟ್ಟಾರ ಭರತಾಂಜಲಿ ನೃತ್ಯ ಸಂಸ್ಥೆಯ ನಿರ್ದೇಶಕರಾದ ಶ್ರೀಧರ್ ಹೊಳ್ಳಾಪುರು ತೆಂಗಿನ ಪಿಂಗಾರವನ್ನು ಅರಳಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಡಾ ತುಕಾರಾಂ ಅವರು ತುಳುನಾಡಿನಲ್ಲಿ ಉಪಯೋಗಿಸುತ್ತಿದ್ದ ಪ್ರಾಚೀನ ಕಾಲದ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಓದುತ್ತಿರುವ ಹೊತ್ತಿಗೆ ಗಳಿಸುವ ಜ್ಞಾನವನ್ನು ಕೊಡುವಂತಹ ಸಂಸ್ಥೆ ಇದ್ರೆ ಉನ್ನತ ಅಭಿವೃದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ. ಸಂಸ್ಕಾರ ನೀಡುವಂತಹ ಶಿಕ್ಷಣ ಸಂಸ್ಥೆಯ ಅಗತ್ಯವಿದೆ ಎಂದು ಹೇಳಿದರು. ಒಂದು ಸಾಮಾನ್ಯ ಕುಟುಂಬದ ಒಂದು ಯಾವುದೇ ವಿಶೇಷವಾದ ಆರ್ಥಿಕ ಹಿನ್ನೆಲೆ ಇಲ್ಲದ ಫಸ್ಟ್ ಜನರೇಷನ್ ಅಂತ ಹೇಳ್ತೇವೆ, ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ರೀತಿ ಕಲಿಯುವಾಗಲೇ ಅರ್ನ್ ಮಾಡುವಂತಹ ಒಂದು ಒಂದು ಎಂಥದ್ದು ಏನು ಹೇಳ್ತೇವೆ ಅದಕ್ಕೆ, ಅರ್ನಿಂಗ್ ವೈಲ್ ಲರ್ನಿಂಗ್ ಅಲ್ಲ. ಸೊ ನೀವು ಓದ್ತಾ ಇರುವ ಹೊತ್ತಿಗೆ ಒಂದಷ್ಟು ಗಳಿಕೆ ಮಾಡುವಂತಹ ಬುದ್ಧಿಯನ್ನು ನಿಮಗೆ ಕೊಡುವಂತಹ ಈ ಸಂಸ್ಥೆ ಇದೆಯಲ್ಲ, ಇದು ಉನ್ನತ ಅಭಿವೃದ್ಧಿಯನ್ನು ಪಡೆಯುತ್ತದೆ. ಖಂಡಿತವಾಗಿಯೂ ಇದು ಇವತ್ತು 67 ವಿದ್ಯಾರ್ಥಿಗಳಿದ್ರೆ ಒಂದು ಕಾಲಕ್ಕೆ 6,700 ವಿದ್ಯಾರ್ಥಿಗಳಾಗಬೇಕು, 67,000 ವಿದ್ಯಾರ್ಥಿ ಆದರೂ ದೇಶದುದ್ದಕ್ಕೂ ಈ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಪ್ರಸರಣಗೊಳ್ಳಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅನಂತರ ಕೊಟ್ಟಾರ ಭರತಾಂಜಲಿ ನೃತ್ಯ ಸಂಸ್ಥೆಯ ನಿರ್ದೇಶಕರಾದ ಶ್ರೀಧರ್ ಹೊಳ್ಳಾಪುರು ಮಾತನಾಡಿ, ಇಲ್ಲಿಗೆ ಬಂದ ಕೂಡಲೇ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಕಂಡಂತಾಯಿತು. ಈ ಸ್ಕೂಲ್ನಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳ ಪ್ರತಿಭೆಯನ್ನ ಹೊರತರುವ ಕೆಲಸವನ್ನ ಡಾ ರಾಘವೇಂದ್ರ ಹೊಳ್ಳಾಪುರು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದ್ರು. ನಾನು ಎಷ್ಟೋ ಶಾಲೆ ಕಾಲೇಜುಗಳಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಆದರೆ ಇಲ್ಲಿ ಬರುವಾಗ ನನಗೆ ಆದಂಥ ಅನುಭವ ಅದೊಂದು ಭಾರತೀಯ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ ಆ ಪರಂಪರೆ ಇಲ್ಲಿ ಎದ್ದು ಕಂಡಿತ್ತು ನನಗೆ. ಅದಕ್ಕಾಗಿ ಮೊದಲಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಫ್ಯಾಷನ್ ಬೇಕು, ಡ್ರೆಸ್ ಎಲ್ಲವೂ ಸಹ, ಆದರೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಬರುವಾಗ ನಮ್ಮ ಸನಾತನ ಸಂಸ್ಕೃತಿಯ ಆ ಸಾರಿ, ಹಾಗೆ ಬೊಟ್ಟು, ಹುಡುಗರು ಧೋತಿ ಇಂಥದ್ರಲ್ಲಿ ಹಾಕೊಂಡು ಬಂದಾಗ ಆಗ ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿ ತೋರಿಸಿದ ಹಾಗೆ ಆಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಅನಂತರ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ಡಾ ರಾಘವೇಂದ್ರ ಹೊಳ್ಳ ಎನ್ನವರು ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೊತೆಗೆ ಉಪನ್ಯಾಸಕರು ಕೂಡ ಉತ್ತಮ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮಗಳು ಇಲ್ಲಿ ನಡೆಯುವಂತಾಗಲಿ ಎಂದು ಹೇಳಿದರು. That is all memories. It is not anti-social elements ಅಂತಂತದ್ದು ಏನಿಲ್ಲ. ಅಂತಹ ಗಮ್ಮತ್ತುಗಳನ್ನು ಕಾಲೇಜಿನಲ್ಲಿ ಮಾಡಿ ಅದಕ್ಕೆ ನಾವು ಏನು ಮಾಡುವುದಿಲ್ಲ, ಇವರೆಲ್ಲ ಗಮ್ಮತ್ತು ಮಾಡ್ತಾ ಇದ್ದ 2 ದಿವಸ ರೆಸಿಡೆನ್ಷಿಯಲ್ ಕ್ಯಾಂಪ್ ಕೂಡ ಈ ಕಾಲೇಜಲ್ಲಿ ನಾವು ಮಾಡಿದ್ವಿ. ಇಟ್ಸ್ ಎಂಜಾಯ್, ವಿ ನೆವರ್ ಬಾದರ್ಡ್ ಅಬೌಟ್ ದಟ್. ಅಂತಹ ಮೆಮೊರೀಸ್ ಜೀವನದಲ್ಲಿ ಇದ್ರೆ ಮಾತ್ರ, ಅಲ್ಲಿಂದ ಮನೆಯಿಂದ ಬಿಟ್ಟಿದ್ದು ಕುದುರೆ ಬಂದಾಗ ಇಲ್ಲಿ ಬಂದು ನಿಂತಿದ್ದು, ಕ್ಲಾಸಲ್ಲಿ ಖಾಲಿ ಪಾಠ ಓದಿದ್ದು, ಪುನಃ ಮನೆಗೆ ಹೋಗಿ ಮಲ್ಕೊಂಡ್ರೆ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ರಿಕಲೆಕ್ಟ್. ಯಾಕೆಂದ್ರೆ ಮತ್ತೆ ಮದುವೆ, ಸಂಬಂಧ, ಮಕ್ಕಳು ಅದೆಲ್ಲ ಕಂಟಿನ್ಯೂ ಆಗುವಾಗ ಯು ಶುಡ್ ಹ್ಯಾವ್ ಅಟ್ ಲೀಸ್ಟ್ ಸಮಥಿಂಗ್ಸ್ ಟು ರಿಕಲೆಕ್ಟ್ ಇನ್ ಅ ಲೈಫ್. ಇಂತಹ ಕಾರ್ಯಕ್ರಮಗಳಿಂದ, ಇವತ್ತಿನ ಸ್ಪರ್ಧೆಗಳಿಂದ, ಈ ಮನೋರಂಜನೆ ಕಾರ್ಯಕ್ರಮ ವಿಲ್ ಗೆಟ್ ಸಮ್ ಮೆಮೊರೀಸ್ ಇನ್ ಯುವರ್ ಮೈಂಡ್. ನಿಮ್ಮ ತಲೆಯಲ್ಲಿ ಎಷ್ಟು ಮೆಮೊರೀಸ್ ಇರ್ತದ, ಎಷ್ಟು ಖುಷಿಗಳಿರ್ತದ, ಅಷ್ಟು ಜೀವನದಲ್ಲಿ ನಾವು ಖುಷಿಯಾಗಿರ್ತೇವೆ. ದೇರ್ ಇಸ್ ನೋ ಮೆಮೊರಿ, ಬ್ಲಾಂಕ್ ಇರ್ತೇವೆ. ಈ ಸಂದರ್ಭದಲ್ಲಿ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಡಾ ಮಾಲಿನಿ ಎನ್ ಹೆಬ್ಬಾರ್, ಲಲಿತ ಕಲಾ ಸಂಘದ ಸಂಯೋಜಕರಾದ ದೀಕ್ಷಾ ದೇವಾಡಿಗ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.